ಸಿನಿಮ್ಯಾಟಿಕ್ ಹೋಗೇ ಬ್ಯಾಕ್ಗ್ರೌಂಡ್ ಉಪ್ಪಂದ ಅಕುಲಾದೆ ಕಲ್ತದೆ ಸಿನಿಮಾಗೋಸ್ಕರ ಕಲ್ತದು ಸಿನಿಮಾನ ಮಂದಿ ನಚ್ಚಿನ ಪ್ಯಾಷನೇಟ್ ಮೂವಿ ಮೇಕರ್ಸ್. ಆ್ಯಂಡ್ ಒನ್ಸ್ ಎವ್ರಿಥಿಂಗ್ ಇಸ್ ಡನ್, ಈ ಕ್ಯಾರೆಕ್ಟರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಒಂದು 2-3 ತಿಂಗಳು ನನ್ನ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಎಫೆಕ್ಟ್ ಆಯಿತು. ಸೊ ಅದಕ್ಕೆ ಬೇಕಾಗಿರುವಂಥ ಥೆರಪಿಗಳನ್ನು ಮಾಡಿದೆ, ಮೆಡಿಟೇಷನ್ಗಳನ್ನು ಮಾಡಿದೆ ಆ್ಯಂಡ್ ಹೊರಗಡೆ ಬಂದೆ ನಾರ್ಮಲ್ ಆಗಿ. ಇಂಕ ಭಾರಿ ಖುಷಿ ಉಂಡು ಒಂದು ಮೂವಿಡ್ ಆ್ಯಕ್ಟ್ ಮಾಡಿನಕ್ಕೆ. ದಾಯಪಂಡ ಇಂಕ ಯೂಶ್ವಲಿ ಮಲ್ಪುನ ಕ್ಯಾರೆಕ್ಟರ್ ಬುಡ್ದು ಒಂಜಿ ಎಡ್ಡೆ ಕ್ಯಾರೆಕ್ಟರ್ ಒಂಜಿ ಡೆಪ್ತ್ ಉಪ್ಪುನ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಲ್ಪರೆ ಚಾನ್ಸ್ ಕೊಡ್ತಾರೆ ಮಕ್ಕಳು. ಆ ನಾಟಕ ತಂಡದ ಕೆಲವು ಜನಕ್ಲಿಗೆ ಎನ್ನ ಈ ಕಥೆ ಇಷ್ಟ ಆಗ್ತಿತ್ತು. ನೆಕ್ಸ್ಟ್ ಕಮರ್ಷಿಯಲ್ ಎಲಿಮೆಂಟ್ ಇಜ್ಜಿ ಬಂದು ನಾನು ರಿಜೆಕ್ಟ್ ಮಾಡ್ತೇನೆ, ಮಸ್ತ್ ಬೇಜಾರಾಂಡಿ. ಬಿಕಾಸ್ ಇಂದು ಒಂಜಿ ಎನ್ನ ಫೇಲ್ಡ್ ಅಟೆಂಪ್ಟ್ ಆಂಡ್ ಎನ್ನ ಕರಿಯರ್ದ ಒಂಜಿ ಮಸ್ತ್ ಬಲ್ಲ ಫೇಲಿಯರ್ ಬನ್ನೋದು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಮೀಡಿಯಾದಾಗಲೇ ಮಾತ್ರೆಗಳ ಥ್ಯಾಂಕ್ ಯು ಇಲ್ಲಿ ಬತ್ತಿನಕ್ಕೆ. ಥ್ಯಾಂಕ್ಫುಲಿ ರಾಹುಲ್ ಪೂರ ಮೇನ್ ವಿಷಯ ಮಾತ ಕನ್ವೆ ಮಲ್ತೇರು. ಅವೇ ಒಂಜಿ ಎಲ್ಲಿಯ ಟೀಮ್ ಮಲ್ಲ ನಮ್ಮಡ ಯೂನಿಟ್ ಅಂಚದಾಲ ಇತ್ತಿಜಿ ಒಂಜಿ ಸಿನಿಮಾದ ಯೂಶ್ವಲಿ ಸಿನಿಮಾದ ಟೀಮ್ಡ್ ಸೆಟ್ ಇಡೀನಿಕ್ಲೆ ಒಂಜಿ ಆರ್ಟಿಸ್ಟ್ ನಕ್ಲೇನು ಬುಡ್ದುಂಜಿ ಮಿನಿಮಮ್ 20-25 ಜನ ತಯಾರು ಸಿಕ್ಕುವರು ಅಂಚ ಇತ್ತಿಜಿ ಒಂಜಿ 5 ಜನ ಸೇರ್ದು ಅಕ್ಲಕ್ಲಿಗೆ ದಾದ ಕೊಡ್ದಿತ್ತನೈತೆ. ಕಾರ್ತಿಕ್ ಸ್ಕ್ರಿಪ್ಟ್ ರೈಟಿಂಗ್ ಆವಡು, ಸಿನಿಮಾಟೋಗ್ರಫಿ ಆವಡು, ಜೋಸ್ನ ಡಿರೆಕ್ಷನ್ ಬಕ್ಕ ಸೌಂಡ್ ಡಿಸೈನ್ ದಾದ ಪೂರ ಬೆಲೆ ಮಲ್ದಿರುತ್ತೆ. ಅವನು ಮಾತ ಮುಕ್ಕಳು ಕಲ್ತಿದ್ದು ಪಕ್ಕ ಮಲ್ದಿನ ಒಂಜಿ ಪ್ಯಾಷನ್ ಪ್ರಾಜೆಕ್ಟ್ ಉಂಡು. ಸೊ ಇಂಕ ಭಾರಿ ಖುಷಿ ಉಂಡು ಒಂದು ಮೂವಿಡ್ ಆ್ಯಕ್ಟ್ ಮಾಡಿನಕ್ಕೆ. ದಾಯಪಂಡ ಇಂಕ ಯೂಶ್ವಲಿ ಮಲ್ಪುನ ಕ್ಯಾರೆಕ್ಟರ್ ಬುಡ್ದು ಒಂಜಿ ಎಡ್ಡೆ ಕ್ಯಾರೆಕ್ಟರ್ ಒಂಜಿ ಡೆಪ್ತ್ ಉಪ್ಪುನ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಲ್ಪರೆ ಚಾನ್ಸ್ ಕೊಡ್ತಾರೆ ಮಕ್ಕಳು. ಸೊ ಇಂಕ ಐತ ಬಗ್ಗೆ ಮಸ್ತ್ ಖುಷಿ ಉಂಡು. ಸೊ ಅವೇ ನಿಕ್ಕಲು ಇತ್ತ ನಮ್ಮ ಮೂವಿ ರೆಡಿ ಮಲ್ದ 2021 ಶೂಟ್ ಆತಂಡು. ಬೈ 2022 ಆಲ್ಮೋಸ್ಟ್ ಮೂವಿ ಫುಲ್ ರೆಡಿ ಇತ್ತನು. ಇತ್ತ ನಮ್ಮ ಫೈನಲಿ ರಿಲೀಸ್ ಮಲ್ತೋನಿಲ್ಲ. ಸೊ ನಮ್ಮಡದಾಲ ಮಲ್ಲ ಬ್ಯಾಕಿಂಗ್ ಅಂಚದಾಲೆಜ್ಜಿ ನಮ್ಮ ಸ್ಟ್ರೆಂತ್ ಉಪ್ಪನೇ ನಮ್ಮ ಫಿಲ್ಮ್. ಸೊ ನಮ್ಮ ನಿಕ್ಕಳಕ್ಕೆ ಏನು ಐನಾತಿ ನಮ್ಮ ಮೂವಿನ ಪ್ರಮೋಟ್ ಮಲ್ತದ್ದು ಜನಕ್ಕೆ ರೀಚ್ ಆಗ್ಲಕ್ಕ ಮಲ್ತದ್ದು ನಂಗೆ ಮೂವಿನಂಜಿ ಗೆಂದದ್ ಕೊಡಲಿ ಅಂತ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಂಚಿನ ಮಾತಾ ಅಣ್ಣನಕ್ಲೆಗ್ಲ ನಮಸ್ಕಾರ. ಅಕ್ಕನಕ್ಲು ಇರ್ಲಿಜ್ಜರ ಅಕ್ಕನಕ್ಲು ಮಾತ ನಮ್ಮ ಮಿತ್ರ ಸ್ಟೇಜ್ಗಳು ಒಂದೇ ಸಾಂಕೇತ ಪನ್ಪಿನ ಸಿನಿಮಾ ದಾದುಂಡು ಒಂದೊಂದು ಪ್ಯಾಷನೇಟ್ ಮೂವಿ ಮೇಕರ್ಸ್ ನಕುಲು ಮಂದಿನಂಚಿನ ಸಿನಿಮಾ ನಮ್ಮ ಜ್ಯೋತ್ಸ್ನ ಅವಡೆ ದ ಡೈರೆಕ್ಟರ್ ಆಫ್ ದ ಮೂವಿ ಅಂಚನೆ ಕಾರ್ತಿಕ್ ಅಲ್ಪತಿತ್ತುಗಳು ಒಂದೇರು 6 ವರೆಗೂ ಜರ್ನಕ್ಕೆ. ಈಸ್ ದ ರೈಟರ್ ಆಫ್ ದಿಸ್ ಮೂವಿ. ಅಂಚನೆ ಸಿನಿಮಾಟೋಗ್ರಫಿ ಬೊಕ್ಕ BGM VFX ಪುರ ಆರೆ ಮಲ್ದಿನ ಅಂಚನೆ ನಮ್ಮ ಜ್ಯೋತ್ಸ್ನಲ ಎಡಿಟಿಂಗ್ ಲಾರೆ ಮಲ್ತದೆ, ಆರೆ ಡೈರೆಕ್ಷನ್ ಮಲ್ತದೆ, ಐತೊಟ್ಟಿಗೆ ಸೌಂಡ್ ಡಿಸೈನ್ ಲಾರೆ ಮಲ್ದಿನ. ಸಿನಿಮ್ಯಾಟಿಕ್ ಹೋಗೇ ಬ್ಯಾಕ್ಗ್ರೌಂಡ್ ಉಪ್ಪಂದ ಅಕುಲಾದೆ ಕಲ್ತದೆ ಸಿನಿಮಾಗೋಸ್ಕರ ಕಲ್ತದು ಸಿನಿಮಾನ ಮಂದಿ ನಚ್ಚಿನ ಪ್ಯಾಷನೇಟ್ ಮೂವಿ ಮೇಕರ್ಸ್. ಆಯ್ತು ಒಟ್ಟಿಗೆ ಯು ಶುಡ್ ನೋ ಚೈತ್ರಾ ಶೆಟ್ಟಿ ನಿಕುಲು ಮಸ್ತ್ ಮಸ್ತ್ ತುಳುನಾಡದ ಕಾಮಿಡಿ ರೋಲ್ ಡೇ ತೂತಿನಕುಲು. ಬಟ್ ದೆನ್ ಚೈತ್ರಕ್ಕನ ಹಿಸ್ಟ್ರಿ ದಾದುಂಡು 6 ಥಿಯೇಟರ್ ಡ್ರಾಮಾಸ್ಲೇನು ಮಲ್ತದೆ. ಆಯ್ತು ಒಟ್ಟಿಗೆ ಯಾರು ಮುಂಬೈಡ್ ಅನುಪಮ್ ಖೇರ್ನ ಆ್ಯಕ್ಟಿವ್ ಪ್ರಿಪೇರ್ಸ್ ಅಕಾಡೆಮಿಡ್ಲ ಕಲ್ತದು ಆ್ಯಕ್ಟಿಂಗ್ ಕಲ್ತದು ಬೈಟ್ನಾರು. ಸೊ ಅವ್ರನ್ನ ಪೊಟೆನ್ಷಿಯಾಲಿಟಿ ದಾದುಂಡು ಅವೇನು ಎಕ್ಸ್ಪ್ಲೋರ್ ಮಲ್ತೀನಿ ಜ್ಯೋತ್ಸ್ನಲ ಬೊಕ್ಕ ಕಾರ್ತಿಕ್ಲ. ಚೈತ್ರಾ ಶೆಟ್ಟಿ ನಿಕುಲು ಏಪಲ ಒಂಜಿ ಕಾಮಿಡಿ ರೋಲ್ಡ್ ತೂದುಪ್ಪರ್. ಬಟ್ ದಿಸ್ ಕನ್ನಡ ಮೂವಿ ಸಿನಿಮಾಟ ನಿಕುಲು ಅವ್ರನ್ನ ಬೇತೆ ಪೊಟೆನ್ಷಿಯಾಲಿಟಿ ಬೇತೆ ಬೌಂಡ್ರೀಸ್ ದಾದುಂಡು ಅವಿನ ಪೂರ ಕ್ರಾಸ್ ಮಲ್ತದೊಂಜಿ ಬೇತೆ ರೀತಿಯ ಕ್ಯಾರೆಕ್ಟರ್ನ ಮಲ್ದೆರಾರು. ಇಫ್ ಶಿ ಈಸ್ ದ ಲೀಡ್ ಆಫ್ ದ ಮೂವಿ ಮೇರೆ ನಮ್ಮ ಚೈತ್ರಾ ಶೆಟ್ಟಿ ಫೀಮೇಲ್ ಲೀಡ್ ಆದಿತ್ತು ನಮ್ಮೊಟ್ಟಿಗೆ ವಿಕಾಸ್ ಉಲ್ಲರೆ. ವಿಕಾಸ್ ಹ್ಯಾಸ್ ಪ್ಲೇಡ್ ಅ ವಂಡರ್ಫುಲ್ ರೋಲ್ ಇನ್ ದ ಮೂವಿ. ಹಿ ಈಸ್ ದ ಪ್ರೊಟಾಗನಿಸ್ಟ್. ಅಂಚನೆ ಮೋಹನ್ ಶೈನಿಲುಲ್ಲರು, ರೂಪವರ್ಕಾಡಿಲುಲ್ಲರೆ, ನಮ್ಮ ಸದಾಶಿವಮಿಲ್ನುಲ್ಲರೆ ಕಾರಣಾಂತರ ದಾಖಲೆದು ಬರಿಯರ್ ಆತಜಿ. ಬಟ್ ದೆನ್ ವಿಕಾಸ್ ಇಸ್ ಯಾರ್, ಚೈತ್ರಕ್ಕ ಇಸ್ ಯಾರ್, ಜ್ಯೋತ್ಸ್ನಾ ಇಸ್ ಯಾರ್, ಅಂಚನೆ ಕಾರ್ತಿಕ್ ನಮ್ಮುಲ್ಲರೆ ನಿಖುಲು. ನಂಗೆ ಗೊತ್ತುಂಡು ಏತ್ ಇಂಪಾರ್ಟೆಂಟ್ ಉಂಡು ಒಂಜಿ ಮೀಡಿಯಾ ಪನ್ಪಿನ ಮಾಧ್ಯಮ ಪನ್ಪಿನ ನಂಗೆ ಏತ್ ಇಂಪಾರ್ಟೆಂಟ್ ಉಂಡು ಐಕ್ ಬೋಡಾದು ಇನಿ ಮಲ್ದಿನ ಸಿನಿಮಾ 26 ತಾರೀಕಿಗೆ ರಿಲೀಸ್ ಆಯರುಂಡು. ಅವೇನು ನಿಖಲ್ನ ಸಪೋರ್ಟ್ ಹಿಡ್ದು ನಮ್ಮ ಒಂಜಿ ಮೂವಿದ ಸಕ್ಸಸ್ ಒಂಜಿ ರುವಾರಿ ಆಲಿ ನಿಖುಲ್ ಬಂದು ನಿಖಲ್ನೇ ದೀತ. ಸೊ ದಯಮಲ್ತದು ಸಿನಿಮಾನ ಆಯ್ನಾತ್ ಗಲ್ಲಿ ಗಲ್ಲಿಗೆ ಓಣಿ ಒಂದ್ಕೊಡು ಪಸರಸುನ ಬೇಲೆ ನಿಖಲ್ನ. ಥ್ಯಾಂಕ್ ಯು ಸೋ ಮಚ್. ಒರೆ ದಿನ ಪಾತ್ರನೇ ಮೂವಿದ ಕ್ರೂ ಬಗ್ಗೆ ಕಾಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ವಿಕ್ಕಿ ರಾವ್ ಅಂತ. ಬೇಸಿಕಲಿ ಮಂಗಳೂರಿನವನು. ಮಂಗಳೂರಲ್ಲಿ ಹುಟ್ಟಿ ಬೆಳೆದು ಈಗ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದೀನಿ. ಯಕ್ಷಗಾನದಲ್ಲಿ ಟ್ರೈನಿಂಗ್ ತಗೊಂಡು ಯಕ್ಷಗಾನ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇದ್ದೆ. ಈಗ ಒಂದು 15 ವರ್ಷದಿಂದ ಬೆಂಗಳೂರಲ್ಲಿ ರಂಗಭೂಮಿಯಲ್ಲಿ ನುರಿತ ಕಲಾವಿದನಾಗಿದ್ದೀನಿ. ಸೃಷ್ಟಿ, ನಗ್ನ ಮತ್ತು ಪ್ರವರ ಅನ್ನೋ ಥಿಯೇಟರ್ ಗ್ರೂಪಲ್ಲಿ ಆ್ಯಕ್ಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ
ಬೇಸಿಕಲಿ ನಾನು ಈ ಸಾಂಕೇತ ಅನ್ನೋ ಸ್ಕ್ರಿಪ್ಟ್ ಬಂದಾಗ ಅದರದ್ದು ಕಂಟೆಂಟನ್ನು ನೋಡಿದ್ರೆ ಈ ಥರದ ಕಂಟೆಂಟನ್ನು ಯಾರೂ ಇಲ್ಲಿವರೆಗೆ ಮಾಡಿಲ್ಲ ಅಥವಾ ಟಚ್ ಮಾಡಿಲ್ಲ ಅನ್ನೋ ಕಂಟೆಂಟ್ ಇತ್ತು. ಆ್ಯಂಡ್ ಬೇಸಿಕಲಿ ಈ ಕ್ಯಾರೆಕ್ಟರ್ಸ್ ಆ್ಯಸ್ ಚೈತ್ರ ಶೆಟ್ಟಿ ಅವರು ಹೇಳಿದಂಗೆ ಆ ಕ್ಯಾರೆಕ್ಟರ್ಗಳಿಗೆ ತುಂಬ ಡೆಪ್ತ್ ಇತ್ತು. ಅದನ್ನು ಅಪ್ರೋಚ್ ಮಾಡೋ ರೀತಿನೂ ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು, ಅಂದರೆ ರೆಗ್ಯುಲರ್ ಪ್ಯಾಟರ್ನಲ್ಲಿ ನಮಗೆ ಅಪ್ರೋಚ್ ಮಾಡಿದರೆ ಆ ಕ್ಯಾರೆಕ್ಟರಿಗೆ ಜಸ್ಟಿಫಿಕೇಶನ್ ಕೊಡೋಕ್ಕಾಗ್ತಿರಲಿಲ್ಲ. ಸೊ ನಾವು ಆ ಕ್ಯಾರೆಕ್ಟರ್ಸ್ ಇದು ಎಲ್ಲ ಸ್ಪೆಸಿಫಿಕ್ ಡೆಪ್ತನ್ನು ತಿಳ್ಕೊಂಡು, ಲೈಕ್ ಆ ಕ್ಯಾರೆಕ್ಟರ್ಸ್ ಹೆಂಗೆ ನಡ್ಕೊಳ್ತಾ ಇತ್ತು, ಸೊಸೈಟಿಯಲ್ಲಿ ಹೆಂಗೆ ಇರ್ತಾ ಇತ್ತು, ಗಂಡ ಹೆಂಡತಿ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇತ್ತು, ಅಂದರೆ ಕೊಲಾಬ್ರೇಷನ್ ಹೆಂಗಿತ್ತು ಅದೆಲ್ಲ ತಿಳ್ಕೊಂಡು, ಅದರದ್ದು ಡೆಪ್ತ್ ತಿಳ್ಕೊಂಡು ಇದಕ್ಕೆಲ್ಲ ಇನ್ಪುಟ್ ನಮಗೆ ಕಾರ್ತಿಕ್ ಅವರ ಸ್ಕ್ರಿಪ್ಟ್ ಕೊಡ್ತಾ ಇತ್ತು. ಆ್ಯಸ್ ವೆಲ್ ಆಸ್ ಜೋತ್ಸ್ನಾ ಅವರ ಡೈರೆಕ್ಷನ್ ಏನಿದೆಯೋ ಅದು ರೈಟ್ ಪಾತಲ್ಲಿ ಹೋಗೋಕ್ಕೆ ಸಹಾಯ ಆಯಿತು. ಬೇಸಿಕಲಿ ನಾನು ಇದರಲ್ಲಿ ಪೃಥ್ವಿ ಅನ್ನೋ ಕ್ಯಾರೆಕ್ಟರನ್ನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಚೈತ್ರ ಅವರು ಪ್ರಕೃತಿ ಅನ್ನೋ ಕ್ಯಾರೆಕ್ಟರಲ್ಲಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಗೆ, ಪೃಥ್ವಿ ಅನ್ನೋ ಕ್ಯಾರೆಕ್ಟರಿಗೆ ಸೈಕಾಲಜಿಕಲಿ ಆ್ಯಸ್ ವೆಲ್ ಆಸ್ ಫಿಸಿಕಲಿ ತುಂಬ ರಿಕ್ವೈರ್ಮೆಂಟ್ ಇತ್ತು. ಆ ಥರದ್ದು ಜೀವನನ ನಾನು ಬಿಹೈಂಡ್ ದ ಕ್ಯಾಮ್ರಾ ನಾನು ಜೀವಿಸಬೇಕಾಗಿತ್ತು. ಆನಂತರ ಈ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಾಡಿರೋದು. ಸೊ ತುಂಬ ವೇರಿಯೇಷನ್ಸ್ ಇದೆ ಈ ಕ್ಯಾರೆಕ್ಟರಲ್ಲಿ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಕ್ಲೈಮ್ಯಾಕ್ಸ್. ಆ್ಯಂಡ್ ಈ ಪರ್ಫಾರ್ಮ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಪೊಸಿಷನಲ್ಲಿ ಬ್ರೇಕ್ ಆಗೋ ಚಾನ್ಸಸ್ ಇತ್ತು. ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಆದ ನಿಶಾನ್ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ಸನತ್ ಆಗಿರ್ಬೋದು, ಇವ್ರು ನನ್ನನ್ನು ಸಪೋರ್ಟ್ ಮಾಡಿದ್ರು ಆ ಬ್ರೇಕ್ ಡೌನ್ ಆಗೋ ಚಾನ್ಸಸನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಒನ್ಸ್ ಎವ್ರಿಥಿಂಗ್ ಇಸ್ ಡನ್, ಈ ಕ್ಯಾರೆಕ್ಟರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಒಂದು 2-3 ತಿಂಗಳು ನನ್ನ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಎಫೆಕ್ಟ್ ಆಯಿತು. ಸೊ ಅದಕ್ಕೆ ಬೇಕಾಗಿರುವಂಥ ಥೆರಪಿಗಳನ್ನು ಮಾಡಿದೆ, ಮೆಡಿಟೇಷನ್ಗಳನ್ನು ಮಾಡಿದೆ, ಆ್ಯಂಡ್ ಹೊರಗಡೆ ಬಂದೆ ನಾರ್ಮಲ್ ಆಗಿ. ಸೊ ಬೇಸಿಕಲಿ ಈ ಪ್ರಾಡಕ್ಟ್ ಏನಿದೆಯೋ, ಆ್ಯಸ್ ಚೈತ್ರ ಹೇಳಿದಂಗೆ ಆ್ಯಂಡ್ ಅಮೀನ್ ಸರ್ ಹೇಳಿದಂಗೆ, ನಮ್ಮ ಲೈಫನ್ನು ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಚೈತ್ರ ಅವ್ರು ನನಗೆ ಆನ್ ದ ಸ್ಕ್ರೀನ್ ಆಗಿರ್ಬೋದು, ಆಫ್ ದ ಸ್ಕ್ರೀನ್ ಆಗಿರ್ಬೋದು ತುಂಬ ಹೆಲ್ಪ್ ಮಾಡಿದ್ದಾರೆ. ಲೈಕ್ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ವಿ ನಾವು ಈ ಪರ್ಫಾರ್ಮೆನ್ಸ್ ಔಟ್ಪುಟ್ ಬರೋದಕ್ಕೋಸ್ಕರ. ಸೊ ಇದೆಲ್ಲ ರಿಸಲ್ಟ್ ನಿಮಗೆ ಟ್ರೇಲರಲ್ಲೂ ಕಾಣ್ತಾ ಇದೆ. ಸೊ ಚಿತ್ರನೂ ಹಾಗೆ ಬರುತ್ತೆ. ಸೊ ಫಿಲ್ಮನ್ನು ಸಪೋರ್ಟ್ ಮಾಡಿ, ಜನರಿಗೆ ಮುಟ್ಟಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನು ಫಸ್ಟ್ಗೆ ಬಂದಿಗೆ ಇಂಕ ಈ ಕ್ಯಾಮರಾ ಪಕ್ಕ ಈ ಮೈಕ್ರ ಎದುರ್ಕೊಂಡು ಪಾತ್ರೆ ಆಪುಜಿ ಫಸ್ಟ್ ಟೈಮ್ ಪಾತೇನು ಆ್ಯಂಡ್ ಆ ಪಾತ್ರೆಯೊಳಗೆ ಓಕೆ. ಸೊ ಇಂಕ ಈ ಕಥೆ ಬನೋಡು ಒಂದು ಮಸ್ತ್ ಮಲ್ಲ ಆಸೆ. ಈ ಸಮಾಜ, ಈ ಸೊಸೈಟಿ, ಈ ಜನಕ್ಕೆಲ್ಲ ನಡುಟು ಇತ್ತಿನ ಅಂಚಿನೊಂಜಿ ಕಥೆ. ಈ ಕಥೆ ಈ ಸೊಸೈಟಿ ಒಂಜಿ ಕನ್ನಡಿ ತೋಜ್ಪಾವನಂಚಿನ ಕಥೆ. 2018 ಯಾನ್ ಒಂಜಿ ನಾಟಕ ತಂಡ, ರಂಗ ಕರಾವಳಿ ಬಂಡದು ಒಂಜಿ ನಾಟಕ ತಂಡ ಶುರು ಮಾಡ್ತಿದ್ದೆ. ಆ ನಾಟಕ ತಂಡದ ಕೆಲವು ಜನಕ್ಲೆಗ್ ಎನ್ನ ಈ ಕಥೆ ಇಷ್ಟ ಆಗ್ತಿತ್ತು. ನೆಟ್ ಕಮರ್ಷಿಯಲ್ ಎಲಿಮೆಂಟ್ ಇಜ್ಜಿ ಬಂದು ನನ್ನ ರಿಜೆಕ್ಟ್ ಮಾಡ್ತೇವೆ. ಮಸ್ತ್ ಬೇಜಾರಾಂಡಿ ಬಿಕಾಸ್ ಇಂದು ಒಂಜಿ ಎನ್ನ ಫೇಲ್ಡ್ ಅಟೆಂಪ್ಟ್ ಆಂಡ್ ಎನ್ನ ಕರಿಯರ್ದ ಒಂಜಿ ಮಸ್ತ್ ಬಲ್ಲ ಫೇಲಿಯರ್ ಬನ್ನೋದು. ಆ್ಯಂಡ್ ಆ ಹಠ ಬಿಡ್ತಿಜ್ಜಿ ನನ್ನ ಹಸ್ಬೆಂಡ್ ಆದ ರಾಜ್ ಕಾರ್ತಿಕ್ ಆರ್ಯಂಕ್ ಮಸ್ತ್ ಸಪೋರ್ಟ್ ಮಲ್ತೇರು, ಮಸ್ತ್ ಮೋಟಿವೇಟ್ ಮಲ್ತೇರು. ಇಂದುವೆ ಕಥೆನ ನಮ್ಮ ಮೂವಿ ಮಲ್ಪುಗಾಂದು ಪಂಡೆ. ಆ್ಯಂಡ್ ಆ IT ಇಂಡಸ್ಟ್ರಿ ಇತ್ತಿನ ಎಂಕ್ಲೆಗೆ ಈ ಮೂವಿ ಇಂಡಸ್ಟ್ರಿ ಬಗ್ಗೆ ದಾಲ ಗೊತ್ತಿತ್ತು. ಐಕ್ ನಮ್ಮ ಈ ಫಿಲ್ಮ್ ಮೇಕಿಂಗ್ ಬೋರ್ಡ್ ಇತ್ತಿನ ಮಾತ ಆಸ್ಪೆಕ್ಟ್ನ ಮಸ್ತ್ ಸ್ಕ್ರಾಚ್ಡ್ ಸೆಲ್ಫ್ ಸ್ಟಡಿ ಮಾಡ್ತಾರೆ ಶುರು ಮಾಡ್ತಾ. ಅಲ್ಪ ರಿವರ್ ಸ್ಟ್ರೀಮ್ ಸ್ಟುಡಿಯೋಸ್ನ ಜರ್ನಿ ಶುರು ಆಯ್ತು. ಇತ್ತೆ ನೆಟ್ ರಾಜ್ ಕಾರ್ತಿಕ್ ಸ್ಕ್ರಿಪ್ಟ್ ರೈಟಿಂಗ್, ಸಿನಿಮಾಟೋಗ್ರಫಿ, BGM, VFX, ಬೊಕ್ಕ ಕಲರಿಂಗ್, ಸನತ್ ಕ್ಯಾಮರಾ ವರ್ಕ್, ಯಾನ್ ಎಡಿಟಿಂಗ್, ಸೌಂಡ್ ಡಿಸೈನ್, ಬೊಕ್ಕ ಡಿರೆಕ್ಷನ್ ಡೀಟೇಲ್ಡ್ ಆದ ಕಲ್ಪನೆ ಶುರು ಮಾಡ್ತಾ. 2021 ಈ ಸಾಂಕೇತ ಪ್ರಾಜೆಕ್ಟ್ ಶುರು ಆಯ್ತು. ಇಂದು ಮಸ್ತ್ ಎಲ್ಲಿಯ ಬಜೆಟ್ ಇಡು ನಮ್ಮ ಮಲ್ತಿನಂಚಿನ ಪ್ರಾಜೆಕ್ಟ್. ಮಸ್ತ್ ಹಾರ್ಡ್ ವರ್ಕ್, ಮಸ್ತ್ ಡೆಡಿಕೇಶನ್, ಪ್ಯಾಷನ್ ಮಲ್ತಿನಂಚಿನ ಇಂದೊಂದು ಪ್ರಾಜೆಕ್ಟ್ ಎಂಕ್ಲೆಗೆ ಒಂಜಿ 3 ವರ್ಷ ತಾಗಂಡು ಇಂದೇನು ಕಂಪ್ಲೀಟ್ ಮಾಡ್ತಾರೆ. ಇಂದು ಇತ್ತೆ CBFC UA ಸರ್ಟಿಫೈಡ್ ರಿವರ್ ಸ್ಟ್ರೀಮ್ ಸ್ಟುಡಿಯೋಸ್ ಪ್ರೊಡಕ್ಷನ್ ಸಾಂಕೇತ್
26th ಜುಲೈಗೆ ಕಂಪ್ಲೀಟ್ ಕರ್ನಾಟಕದ ರಿಲೀಸ್ ಆವೊಂದುಂಟು. ಬೊಕೈತೆ ಮೀಡಿಯಾ ಒಂಜಿ ಮಸ್ತ್ ಇಂಪಾರ್ಟೆಂಟ್ ಪಾರ್ಟ್ ಈ ಸೊಸೈಟಿದ ಮಸ್ತ್ ಇಂಪಾರ್ಟೆಂಟ್ ಪಿಲ್ಲರ್ ಪನೊಂದು. ಮೀಡಿಯಾ ಕ್ಯಾನ್ ಮೇಕ್ ಆರ್ ಬ್ರೇಕ್ ಎನಿಥಿಂಗ್ ಆರ್ ಎನಿವನ್. ಇಂದುವೆ ಮೀಡಿಯಾ ಎನ್ನ ಒಂಜಿ ಹಂಬಲ್ ರಿಕ್ವೆಸ್ಟ್ ನಿಕುಲು ಮಾತೆಲ್ಲ ಈ ಸಿನಿಮಾನ ಪ್ರೀಮಿಯರ್ ಶೋದಾನಿ ಥಿಯೇಟರ್ಗೆ ಬತ್ತು ತೂಲೆ ಹೆಂಗೆ ಗೊತ್ತು ನಿಕ್ಲೇಟ್ ಜಸ್ಟ್ ಒಂಜಿ 5-10 ಜನ ಬತ್ತು ತೂಪಾರು ನಾಂಡ ಎಂಕ ಎನ್ನ ಒಂಜಿ ಪರ್ಸ್ನಲ್ ರಿಕ್ವೆಸ್ಟ್ ಆದ ಪಂಡ ನಿಕುಲು ಮಾತೆಲ್ಲ ಸಿನಿಮಾ ಬತ್ತು ಥಿಯೇಟರ್ಡು ತೂಲೆ ನಿಕ್ಲೆ ಇಷ್ಟ ಆಯ್ಜಿಂದ ಬತ್ತದು ಪಿರಾಯಿ ಬತ್ತದ ನೆರ್ದು ಬೋಲೆ ಆಂಡ ನಿಕುಲು ಬಲೆ ಇಷ್ಟ ಆಂಡ ನಿಕಲ್ನ ಮೀಡಿಯಾದ ಸಹಾಯದ ಈ ಜನಕ್ಲೆಗ್ ಈ ಸಿನಿಮಾದ ಬಗ್ಗೆ ಪನ್ಲೆ ನಿಖಿಲ್ನ ಸಪೋರ್ಟ್ ಈ ಹೊಸ ತಂಡ ಈ ಹೊಸ ಪ್ರಯೋಗ ಈ ಹೊಸ ಎಕ್ಸ್ಪೆರಿಮೆಂಟಿಗೆ ಮಸ್ತ್ ಇಂಪಾರ್ಟೆಂಟ್. ಏನಂದರೆ ಒಂದು ರಿಕ್ವೆಸ್ಟ್ ನಿಖಿಲ್ ಮಾತಾ ಬಲೆ ಥಿಯೇಟರ್ಗೆ ಬರ್ತದೆ ಈ ಮೂವಿನ ತೂಲೆ. ಥ್ಯಾಂಕ್ ಯು. ಆಲ್ಸೋ ಆರ್ಟಿಸ್ಟ್ ನಕ್ಕಲು ನಮ್ಮ ಮೂವಿಡ್ ಇತ್ತೆ ಯಾನ್ ವಿಕಾಸ್ ಬುಂಡ ರೂಪಾ ವರ್ಕಾಡಿ ಉಳ್ಳೇರು, ಮೋಹನ್ ಶೇಣಿ ಉಳ್ಳೇರು, ಆಯ್ತು ರಾಹುಲ್ ಅಮೀನ್, ನಿರೀಕ್ಷಾ ಶೆಟ್ಟಿ ಉಳ್ಳೇರು ಆ್ಯಂಡ್ ಸೊ ಸದಾಶಿವ ಅಮೀನ್ಜಿ ಉಳ್ಳೇರು. ಸೊ ನಮ್ಮ ಆರ್ಟಿಸ್ಟ್ ನಕ್ಕಲು ನಮ್ಮ ಈಚೆ ಜನ ಉಳ್ಳ ಮೂವಿಡು ಮಾತೆರ್ಲ ಎಲ್ಲಿಯ ರೋಲ್ ಆವಡು ಮಲ್ಲ ರೋಲ್ ಆವಡು ಮಸ್ತ್ ಖುಷಿಟ್ ಮಲ್ತದು ಟೀಮ್ದ ಒಟ್ಟಿಗೆನೆ ಉಳ್ಳೇರು. ಫಿಸಿಕಲ್ ಇಲ್ಲ ಉಳ್ಳೇರು, ಇನ್ ಸ್ಪಿರಿಟ್ಲ ಉಳ್ಳೇರು ನಮ್ಮ ಒಟ್ಟಿಗೆ. ಸೊ ಪೂರೆಲ್ಲ ಏ ರೀತಿನಕ್ಕ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಬ್ಯಾಕ್ ಎಂಡ್ ಟೀಮ್ ಜೊಸನಕಲ್ಲ ಕಾರ್ತಿಕ್, ಸನ್ನತ್, ಪ್ರಕಾಶ್, ನಿಶಾನ್ ಮಕ್ಕಳು ಮಾತೆಲ್ಲ ಫುಲ್ ಟೈಮ್ ಒಂದು ಮೂವಿಗೆ ಬೋಡಾದು ಬೇಲೆ ಮಲ್ತೊಂದುಳ್ಳೇರು, ಸಪೋರ್ಟ್ ಮಲ್ತೊಂದುಳ್ಳೇರು, ನಮ್ಗೆ ಏಪಲ್ ಒಟ್ಟಿಗೆ ಉಳ್ಳೇರು. ಸೊ ಮಾತೆರೆಗ್ಲ ಎನ್ನ ಸೈಡ್ ಇದ್ದು ನಮ್ಮ ಬ್ಯಾಕ್ ಎಂಡ್ ಟೀಮ್ಗಳ ಮಸ್ತ್ ಮಲ್ಲ ಥ್ಯಾಂಕ್ ಯು ಆ್ಯಂಡ್ ಮೀಡಿಯಾದಕ್ಲಿಗ್ಲ ಥ್ಯಾಂಕ್ ಯು. ಆ್ಯಂಡ್ ಜೋಸ್ನ ಪನ್ಲಕ್ಕ ನೀವು ಬಲೆ ಲೆಂಚಿ ಪ್ಲೀಸ್ ಮಾತೆಲ್ಲ ಬರ್ತದೆ ಮೂವಿ ತೋದು ನಿಕ್ಲಿ ಖುಷಿ ಅಂದ ಅಂಚನೆ ನಿಕ್ಲಿ ಇದಾದ ಒರಿಜಿನಲ್ ನಿಕ್ಕ ಅದಾದ ಅಭಿಪ್ರಾಯ ಉಂಟು ಅವನ ಅಂಚನೆ ಸ್ಪ್ರೆಡ್ ಮಾಡ್ತೇನೆ. ಥ್ಯಾಂಕ್ ಯು. ಸ್ವಲ್ಪ ನಮ್ಮ ಕನ್ನಡ ಪಿಕ್ಚರ್ ಸಪೋರ್ಟ್ ಲೀಡಿಂಗ್ ಸಪೋರ್ಟಿಂಗ್ ಈ ಕನ್ನಡ ಪಿಕ್ಚರ್ ಹೊಸ ಪರಿಚಯ ಪಿಕ್ಚರ್ ಸಕ್ಸಸ್ಫುಲ್ ಮಾಡೋಣ ಹೊಸ ಹೊಸ ಕ್ಯಾರೆಕ್ಟರ್ಗೋಸ್ಕರ ಬ್ಯಾಂಗ್ಳೂರಲ್ಲಿ ಕೆಲವು ಪರಿಚಯ ಮೈಸೂರಲ್ಲಿ ಪರಿಚಯ ಇಜ್ಜಿ ಅಂಚ ಪರ್ಟಿಕ್ಯುಲರ್ಲಿ ಐಕ್ ಬೋರ್ಡ್ ಗೆತ್ತೊಂದಿದ್ದ ನಮ್ಮ ಮುಲ್ಪ ಲ್ಯಾಂಗ್ವೇಜ್ ಫೆಮಿಲಿಯಾರಿಟಿ ಬೋರ್ಡ್ ಮುಲ್ಪ ಕುಡ್ಲದ ಆರ್ಟಿಸ್ಟ್ ನಕ್ಕಲೆ ಜಾಸ್ತಿ ಇಪ್ಪುಂಡು. ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಮೂವಿ ಬರ್ತಿವಾಗ ಮೂವಿ ಎಂಚ ಒಂದು ಪ್ರಾಡಕ್ಟ್ ಎಂಚ ನಾವು ಮ್ಯಾಟರ್ ಹಾಕೊಂಡು ಪ್ರಾಡಕ್ಟ್ ಎದ್ದೆತ್ತಿನ ಆರ್ಟಿಸ್ಟ್ ನಕ್ಕಲು ಒಲ್ತಕ್ಲಿಂದ ಆಕ್ಸೆಪ್ಟ್ ಮಾಡ್ತಾರೆ ದುಂಬುಲ ಆಗ್ತದೆ. ಮತ್ತೆ ಯೂಶಲಿ ಕೆಲವು ಮೂವೀಸ್ ಬಂದಾಗ ಆರ್ಟಿಸ್ಟ್ ನಕ್ಕಲು ಫಸ್ಟ್ ಟೈಮ್ ಇರ್ತೀವಿ ಒಂಜ ಅಂಚಿದಕ್ಕೂ ಇರ್ತೀವಿ ಬಟ್ ಕುಡ್ಲಾಡ ಮೂವೀಸ್ ಪಿಕಪ್ ಆಗ್ತದೆ, ಕಾಡಿ ಇಂಚಿದಕ್ಕೂ ಇರ್ತೀವಿ ಬಟ್ ಬ್ಯಾಂಗ್ಳೂರು ಕುಡ್ಲದ ಮೂವೀಸ್ ಪಿಕಪ್ ಆಗ್ತದೆ. ಸೊ ಅಂಚನೆ ಹೋಪಿಂಗ್ ಫಾರ್ ದ ಬೆಸ್ಟ್ ಸುಖ ಆಕ್ಸೆಪ್ಟ್ ಮಾಡ್ತಾರೆ.